ನಾಡಗೀತೆಯನ್ನು ಯಾವ ರೀತಿಯಾಗಿ ಸೀಮಿತಗೊಳಿಸಬೇಕು ಅಥವಾ ಅದರ ಅವಧಿಯನ್ನು ಎಷ್ಟು ಕಡಿತಗೊಳಿಸಬೇಕು ಎನ್ನುವುದರ ಬಗ್ಗೆ ನಾವು ಚರ್ಚೆ ನಡೆಸಲಿದ್ದೇವೆ ಎಂದು ರಾಜ್ಯ ಸಚಿವ ಸುನೀಲ್ ಕುಮಾರ್ ಹೇಳಿದ್ದಾರೆ. ನಾಡಗೀತೆಯನ್ನು ಸೀಮಿತಗೊಳಿಸುವ ವಿಚಾರ, ಅದನ್ನು ಎಷ್ಟು ನಿಮಿಷಕ್ಕೆ ಸೀಮಿತಗೊಳಿಸಬೇಕು ಎಂಬುದನ್ನು ಚರ್ಚೆ ನಡೆಸಲಿದ್ದೇವೆ. ಕನ್ನಡ ಭುವನೇಶ್ವರಿ ಫೋಟೋ ಯಾವ ರೀತಿ ಇರಬೇಕು ಎನ್ನುವ ಬಗ್ಗೆಯೂ ಚರ್ಚೆ ಆರಂಭ ಆಗಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ಇದಕ್ಕೊಂದು ತಾರ್ಕಿಕ ಅಂತ್ಯ ಮಾಡುತ್ತೇವೆ ಎಂದು ಸುನೀಲ್ ಕುಮಾರ್ ಹೇಳಿದರು. ಜನ ನಮಗೆ ಆಶೀರ್ವಾದವನ್ನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಹಂತದಲ್ಲಿ ಮಾಡಿದ್ದಾರೆ. ಜನರಿಂದ ದೂರ ಆಗಿರುವಂಥವ್ರು, ಜನರ ಭಾವನೆಗಳಿಂದ ದೂರ ಆಗಿರುವಂಥವ್ರು, ಜನರ ಆಶೀರ್ವಾದದಿಂದ ದೂರ ಆಗಿರುವಂಥವ್ರ ಮನಸ್ಸಿನಲ್ಲಿ ಈ ರೀತಿಯಂಥ ಟೀಕೆಗಳು ಬರುತ್ತೆ. ಮತ್ತು ಇಷ್ಟು ಒಳ್ಳೆಯ ನಿರ್ವಹಣೆಯನ್ನು ಬೇರೆ ಯಾವುದೇ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ರೀತಿಯಾದಂಥ ಜಯಂತಿಗಳನ್ನು ಸೀಮಿತಗೊಳಿಸಿ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು. ಎರಡನೇದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯುವಜನ ಮತ್ತು ಸೇವಾ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ, 3 ಇಲಾಖೆಯನ್ನು ಒಟ್ಟು ಸೇರಿ ಈ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಮತ್ತು ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಹೇಗೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ರೀತಿಯಾದಂಥ ಚಿಂತನೆಯನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಅಮೃತ ಮಹೋತ್ಸವದ ಆಚರಣೆಯು ಕೂಡ ಈ 3 ಇಲಾಖೆಯ ಮುಖಾಂತರ ಹೇಗೆ ಮಾಡಬೇಕು, ನಾಡಿನ ಎಲ್ಲ ಜನರನ್ನು ತಲುಪಿಸಿ ಒಂದು ದೇಶಭಕ್ತಿಯ ವಾತಾವರಣವನ್ನು ಇಡೀ ರಾಜ್ಯದಲ್ಲಿ ಹೇಗೆ ನಿರ್ಮಾಣ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಬಹುಶಃ ಒಂದು 15-20 ದಿನದ ಒಳಗೆ ಅಥವಾ ಅಧಿವೇಶನದ ಒಳಗೆ ಈ 2 ವಿಷಯಗಳ ಕುರಿತಂತೆ ಒಂದು ಅಂತಿಮ ಸ್ವರೂಪಕ್ಕೆ ಬರ್ತವೆ. ಸರ್, ಈಗ ಪ್ರತಿ ಗ್ರಾಮದಲ್ಲಿ ಮಹಾಪುರುಷರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತ. ಅದೇ ರೀತಿಯಾಗಿ ಪ್ರೀಪೇಯ್ಡ್ ಮೀಟರ್ ವಿಚಾರವಾಗಿ ಮಾತನಾಡಿದ ಸುನೀಲ್ ಅವರು, ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇವೆ. ಸ್ಮಾರ್ಟ್ ಮೀಟರ್ ಮತ್ತು ಪ್ರೀಪೇಯ್ಡ್ ಮೀಟರ್ ಬಗ್ಗೆ ಚರ್ಚೆ ನಡೀತಾ ಇದ್ದ ಸಾಧಕ ಬಾಧಕಗಳನ್ನು ಯೋಚಿಸಿ ನಿರ್ಧರಿಸುತ್ತೇವೆ ಎನ್ನುವ ಮಾತನ್ನು ಹೇಳಿದ್ದಾರೆ. ವಿವಿಧ ಜಯಂತಿಗಳ ಆಚರಣೆ ವಿಚಾರವಾಗಿ ಮಾತನಾಡಿದ ಸುನೀಲ್ ಅವರು, ಶುಕ್ರವಾರ ಕನ್ನಡ ಸಂಸ್ಕೃತಿ ಇಲಾಖೆಯ ಸಭೆ ಇರುತ್ತೆ, ಆದ್ದರಿಂದ ವಿವಿಧ ಜಯಂತಿಗಳನ್ನು ಸೀಮಿತಗೊಳಿಸುವ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಮಾಡ್ತೇವೆ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾರಾಯಣ ಗುರುಗಳ ಜಯಂತಿ ವಿಚಾರವಾಗಿ ಮಾತನಾಡಿದಂಥ ಸುನೀಲ್ ಅವರು, ನಾರಾಯಣ ಗುರುಗಳ ಹೆಸರಿನಲ್ಲಿ ನಿಗಮವನ್ನು ಸ್ಥಾಪಿಸುವ ಯೋಜನೆ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ. ನಿಗಮದ ಸ್ವರೂಪ ಶೀಘ್ರ ಚರ್ಚೆ ಆಗುತ್ತೆ. ನಿಗಮದ ವ್ಯಾಪ್ತಿಯ ಅನುದಾನ ವಿಚಾರವಾಗಿ ನಿರ್ಧರಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಳಿಕ ಮಾತನಾಡಿದ ಸುನೀಲ್ ಕುಮಾರ್, ತಾಲಿಬಾನ್ ಸಂಸ್ಕೃತಿ ಮತ್ತು ಬಿಜೆಪಿ ಸಂಸ್ಕೃತಿಗೆ ವ್ಯತ್ಯಾಸವಿಲ್ಲ. ಕಾಂಗ್ರೆಸ್ ಟ್ವೀಟ್ ಮಾಡಿರುವುದಕ್ಕೆ ಪ್ರತಿಕ್ರಿಯಿಸಿದ ಅವರು, ಜನಾಶೀರ್ವಾದ ಯಾತ್ರೆಗೆ ಕಾಂಗ್ರೆಸ್ ಟೀಕೆ ಮಾಡುತ್ತೆ, ಆಶೀರ್ವಾದ ಕಳೆದುಕೊಂಡವರು ಈ ರೀತಿ ಮಾತಾಡ್ತಾರೆ ಎನ್ನುವುದು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಟಾಂಗ್ ನೀಡಿದ್ದಾರೆ. ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾರೆ. ಜನ ನಮಗೆ ಆಶೀರ್ವಾದವನ್ನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಹಂತದಲ್ಲಿ ಮಾಡಿದ್ದಾರೆ. ಜನರಿಂದ ದೂರ ಆಗಿರುವಂಥವ್ರು, ಜನರ ಭಾವನೆಗಳಿಂದ ದೂರ ಆಗಿರುವಂಥವ್ರು, ಜನರ ಆಶೀರ್ವಾದದಿಂದ ದೂರ ಆಗಿರುವಂಥವ್ರ ಮನಸ್ಸಿನಲ್ಲಿ ಈ ರೀತಿಯಂಥ ಟೀಕೆಗಳು ಬರುತ್ತೆ. ಮತ್ತು ಇಷ್ಟು ಒಳ್ಳೆಯ ನಿರ್ವಹಣೆಯನ್ನು ಬೇರೆ ಯಾವುದೇ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮತ್ತು ಇವತ್ತು ಅಫ್ಘಾನಿಸ್ತಾನದ ಪರಿಸ್ಥಿತಿಯನ್ನು ನೋಡಿದಾಗ ನರೇಂದ್ರ ಮೋದಿ ಈ ದೇಶದ ನೇತೃತ್ವವನ್ನು ತೆಗೆದುಕೊಳ್ಳದೆ ಕಾಂಗ್ರೆಸ್ ಏನಾದರೂ ಈ ದೇಶದ ನೇತೃತ್ವವನ್ನು ತೆಗೆದುಕೊಂಡಿದ್ದರೆ ಯಾವ ಪರಿಸ್ಥಿತಿ ಬರ್ಬೋದಿತ್ತು ಅನ್ನುವಂಥ ಆತಂಕ ಜನ ಮಾತಾಡ್ತಿದ್ದಾರೆ, ನಾನಲ್ಲ.